ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಈ ಸಾಮತಿಯನ್ನು ಹೇಳಿದರು. ಒಬ್ಬಾತನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಟ್ಟು ಬಿಡು ಎಂದು ಕೇಳಿದ. ತಂದೆ ಅವರಿಬ್ಬರಿಗೂ ಆಸ್ತಿಯನ್ನು ಹಂಚಿಕೊಟ್ಟ. ಕೆಲವು ದಿವಸಗಳಾದ ಮೇಲೆ ಕಿರಿಯ ಮಗ ತನ್ನ ಆಸ್ತಿಯನ್ನೆಲ್ಲ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋದ. ದೂರ ದೇಶಕ್ಕೆ ಹೋಗಿ ದುಂದು ಜೀವನ ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿಬಿಟ್ಟ. ಹೀಗೆ ಅವನು ಎಲ್ಲವನ್ನು ಹಾಳು ಮಾಡಿಕೊಂಡ ಮೇಲೆ ಆ ದೇಶದಾದ್ಯಂತ ಘೋರವಾದ ಕ್ಷಾಮ ತಲೆದೂರಿತು. ನಿರ್ಗತಿಕನಾದ ಅವನು ಹೋಗಿ ಆ ದೇಶದ ನಿವಾಸಿಯೊಬ್ಬನನ್ನು ಆಶ್ರಯಿಸಿದ. ಆತ ಇವನನ್ನು ಹಂದಿ ಮೇಯಿಸಲು ತನ್ನ ರೊಪ್ಪಗಳಿಗೆ ಕಳುಹಿಸಿದ. ಅಲ್ಲಿ ಹಂದಿ ತಿನ್ನುತ್ತಿದ್ದ ಕಾಳುಗಳನ್ನಾದರೂ ತಿಂದು ಹಸಿವನ್ನು ನೀಗಿಸಿಕೊಳ್ಳಲು ಹಂಬಲಿಸಿದ. ಆದರೆ ಅದನ್ನೂ ಅವನಿಗೆ ಯಾರೂ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದಿತು. ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ತಿಂದು ತೇಗುವಷ್ಟು ಆಹಾರವಿದೆ. ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತಾ ಇದ್ದೇನೆ. ನಾನು ಇದೀಗಲೇ ಹೊರಟು ತಂದೆಯ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗನು ಎನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ. ನನ್ನನ್ನು ನಿಮ್ಮ ಮನೆಯ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಎಂದುಕೊಂಡ. ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಟ. ಮಗನು ಇನ್ನೂ ಅಷ್ಟು ದೂರದಲ್ಲಿ ಇರುವಾಗಲೇ ತಂದೆ ನೋಡಿದ. ಆತನ ಹೃದಯ ಕನಿಕರದಿಂದ ಕರಗಿ ಹೋಯಿತು. ಓಡಿ ಹೋಗಿ ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಟ್ಟ. ಆದರೂ ಮಗನು, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗ ನೆನೆಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ ಎಂದ. ತಂದೆಯಾದರೂ ಆಳುಗಳನ್ನು ಕರೆದು ಅತ್ಯುತ್ತಮವಾದ ಅಂಗಿಯನ್ನೇ ತಕ್ಷಣ ತಂದು ಇವನಿಗೆ ಉಡಿಸಿರಿ, ಬೆರಳಿಗೆ ಉಂಗುರವನ್ನು ತೊಡಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ, ಕೊಬ್ಬಿಸಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಆನಂದಿಸೋಣ. ಏಕೆಂದರೆ ಈ ನನ್ನ ಮಗ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ, ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ ಎಂದು ಹೇಳಿದ. ಒಡನೆಯೇ ಹಬ್ಬದ ಸಡಗರ ತೊಡಗಿತು. ದೇವರ ಶುಭವಾಕ್ಯವಿದು. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ದುಂದುಗಾರ ಮಗನ ಸಾಮತಿಯನ್ನು ನೀವು ಕೇಳಿದಿರಿ. ಕರುಣಾಕರ ಅಪ್ಪ ತನ್ನ ಪುತ್ರನು ಮಾಡಿದಂತಹ ತಪ್ಪನ್ನು ಮನ್ನಿಸಿ ಮತ್ತೆ ತನ್ನ ತೆಕ್ಕೆಗೆ ಸಂತೋಷದಿಂದ, ಸಂಭ್ರಮ ಸಡಗರದಿಂದ ತೆಗೆದುಕೊಳ್ಳುವಂತಹ ಎಂತಹ ಸುಂದರ ಸಾಮತಿ ಇದು. ಈ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ, ಪೇಪರ್ನಲ್ಲಿ, ವಾಟ್ಸಪ್, ಫೇಸ್ಬುಕ್ಗಳಲ್ಲಿ, ಅಂತರ್ಜಾಲದಲ್ಲಿ ಒಂದು ವಿಶೇಷ ಸುದ್ದಿ: ಕೊಲೆ, ಸುಲಿಗೆ, ಅತ್ಯಾಚಾರ, ಆಕ್ಸಿಡೆಂಟ್, ಇಂತಹ ಎಲ್ಲ ಮನಕ್ಷೋಭೆಗೆ ಒಳಪಡಿಸುವಂತಹ ಸುದ್ದಿಗಳ ನಡುವೆ ಒಂದು ನವಿರು ಅನುಭವ ನೀಡುವಂತಹ ಒಂದು ಸುಂದರ ಸುದ್ದಿ. ಜೂನ್ 1ನೇ ತಾರೀಕು ಕೇರಳದ ಕೊಚ್ಚಿಯಲ್ಲಿ ಒಂದು ವಿಶೇಷ ಘಟನೆ. ಆಸ್ಪತ್ರೆಯಲ್ಲಿ ಓರ್ವರ ಕಿಡ್ನಿಯನ್ನು ತೆಗೆಯುವಂತಹ ಒಂದು ವಿಶೇಷವಾದಂತಹ ಘಟನೆ. ಆತನ ಹೆಸರು ಸೂರಜ್ ಸುಧಾಕರನ್, 30 ವರ್ಷ. ಆತನಿಗೆ 4 ವರ್ಷ ಮುಂಚೆಯೇ ಆತನ ಅಪ್ಪನು ತೀರ್ಕೊಂಡಿದ್ದ. 2 ವರ್ಷಗಳ ಹಿಂದೆ ಆತನ ತಮ್ಮ ತೀರ್ಕೊಂಡ. 18 ತಿಂಗಳುಗಳ ಹಿಂದೆ ಆತನ 2 ಕಿಡ್ನಿಗಳಿಗೆ ಕಾಯಿಲೆ ಬಂದು ಕಿಡ್ನಿ ಫೇಲಿಯರ್ ಅಂತ ಹೇಳಿಕೊಂಡು ಡಾಕ್ಟ್ರು ಹೇಳಿದರು. ಪ್ರತಿನಿತ್ಯವೂ ಕೂಡ ನೀನು ಡಯಾಲಿಸಿಸ್ ಮಾಡಬೇಕೆಂಬಂತಹ ಒಂದು ವರದಿಯನ್ನು ಅವರಿಗೆ ನೀಡಿದರು. ಮದುವೆಯಾಗಿದ್ದ ಈತನು
ಈ ಒಂದು ಡಯಾಲಿಸಿಸ್ಗೆ ಹೋಗುವ ಕಾರಣ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಈತನು ತನ್ನ ಕೆಲಸವನ್ನೂ ಕಳ್ಕೊಂಡ. ಹೆಂಡ್ತಿನ ತಾಯಿನ ಸಾಕೋಬೇಕು, ಡಯಾಲಿಸಿಸ್ ಮಾಡ್ಕೋಬೇಕು, ಇನ್ನೂ 30 ವರ್ಷದ ಹರೆಯದ ಈತನು ಬದುಕಿ ಬಾಳಬೇಕು. ಇಂತಹ ಸಂದರ್ಭದಲ್ಲಿ ತನಗೆ ಯಾರಾದರೂ ಕಿಡ್ನಿ ಕೊಡುತ್ತಾರೋ ಅಂತ ತಿಳ್ಕೊಂಡು ನೋಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಆತನ ಒಂದು ಅಗತ್ಯವನ್ನು ಕಂಡುಕೊಂಡಂತಹ ಕೇರಳದ ಪಾಲಾಯ್ ಧರ್ಮಕ್ಷೇತ್ರದ ಸಹಾಯಕ ಧರ್ಮಾಧ್ಯಕ್ಷರು ತನ್ನ ಕಿಡ್ನಿಯನ್ನು ಕೊಡಲು ಮುಂದೆ ಬರುತ್ತಾರೆ. ಆ ಕಾರಣದಿಂದಲೇ ಜೂನ್ 1ರಂದು ಆ ಧರ್ಮಾಧ್ಯಕ್ಷರ ಕಿಡ್ನಿಯನ್ನು ತೆಗೆಯುವಂಥ ಆಪರೇಷನ್, ತದನಂತರ ಕೆಲವು ದಿನಗಳ ನಂತರ ಈ ಯುವಕನಿಗೆ ಆ ಒಂದು ಕಿಡ್ನಿಯನ್ನು ಜೋಡಿಸುವಂಥ ಒಂದು ಮಹಾಪ್ರಸಂಗ, ಈ ಮೂಲಕ ನಿಜವಾಗಿಯೂ ಕೂಡ ಒಬ್ಬನಿಗೆ ಜೀವ ನೀಡುವಂತಹ ಪ್ರಕ್ರಿಯೆ. ಧರ್ಮಾಧ್ಯಕ್ಷರನ್ನು ಪತ್ರಕರ್ತರು ಕೇಳುತ್ತಾರೆ, ಧರ್ಮಾಧ್ಯಕ್ಷರೇ, ಒಬ್ಬ ಹಿಂದೂ ಯುವಕನಿಗೆ ನೀವು ನಿಮ್ಮ ಕಿಡ್ನಿಯನ್ನು ಕೊಟ್ಟಿರಲ್ಲ, ಕಾರಣ ಏನು? ಧರ್ಮಾಧ್ಯಕ್ಷರು ನಸುನಗುತ್ತಾರೆ. ಆತ ಹಿಂದೂ, ಮುಸ್ಲಿಮು ಅಥವಾ ಅನ್ಯ ಧರ್ಮೀಯ, ಈ ಕುಲದವ ಆ ಕುಲದವ ನನಗೆ ಮುಖ್ಯ ಅಲ್ಲ. ನನಗೆ ಮುಖ್ಯ ನಮ್ಮ ದೇವರು ಹಾಗೂ ಆತನ ಪುತ್ರ ಯೇಸು ಕ್ರಿಸ್ತ. ನಮ್ಮ ದೇವರು ಕರುಣಾಮಯಿ. ಆ ಕರುಣಾಮಯಿ ದೇವರ ಸದೃಶ ರೂಪ ನಮ್ಮ ಯೇಸು ಕ್ರಿಸ್ತರು. ಆತನ ಕರುಣೆಯನ್ನು ಜಗತ್ತಿನಾದ್ಯಂತ ಸಾರಬೇಕೆಂದು ನಮ್ಮ ಈಗಿನ ಪೋಪ್ ಜಗದ್ಗುರುಗಳು ಈ ವರ್ಷವನ್ನು ಕರುಣೆಯ ವರ್ಷ, ಇಯರ್ ಆಫ್ ಮರ್ಸಿ ಎಂಬುದಾಗಿ ಘೋಷಣೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಇಯರ್ ಆಫ್ ಮರ್ಸಿ, ಕರುಣೆಯ ವರ್ಷ, ನಾನು ನನ್ನ ಕಿಡ್ನಿಯನ್ನು ದಾನ ಮಾಡಿ ಆ ಯುವಕನಿಗೆ ನನ್ನ ದೇವರ ಕರುಣೆಯನ್ನು ನನ್ನ ಕೃತ್ಯದ ಮೂಲಕ ತೋರಿಸಿದ್ದೇನೆ. ಪ್ರಿಯರೇ, ಎಂಥ ಒಂದು ಮಹಾ ಅದ್ಭುತ ಅಲ್ಲಿ ನಡೆಯಿತು. ಆ ಹಿಂದೂ ಯುವಕನನ್ನು ಕೇಳಿದರು, ನಿನಗೇನನ್ನಿಸುತ್ತೆ? ಆತನು ಹೇಳಿದ, ನನಗೆ ನಿಜವಾಗಿಯೂ ಕೂಡ ದೇವರು ಇಹಲೋಕದಲ್ಲಿ ಇದ್ದಾರೆಂದರೆ ಇಂತಹ ವ್ಯಕ್ತಿಗಳ ಮೂಲಕ ಇದ್ದಾರೆಂಬುದಂಥ ಅನುಭವ ನನಗಾಯಿತು. ದೇವರು, ನಮ್ಮ ದೇವರು ಎಂಥ ಕರುಣಾಮಯಿ, ಆ ಕರುಣೆ ಎಂತೆಂಥ ವ್ಯಕ್ತಿಗಳ ಮೂಲಕ ವ್ಯಕ್ತವಾಗುತ್ತದೆ ಎಂಬುದನ್ನು ಆತನು ಬಹಿರಂಗವಾಗಿ ಹೇಳಿದ. ಹೌದು ಪ್ರಿಯರೇ, ದುಂದುಗಾರ ಮಗನ ಸಾಮತಿಯಲ್ಲಿರುವಂತಹ ಆ ತಂದೆಯ ಕರುಣೆ, ಅದು ದೇವರ ಹಾಗೂ ಆತನ ಪುತ್ರ ಯೇಸು ಕ್ರಿಸ್ತರ ಕರುಣೆಯ ಸದೃಶ ರೂಪ ಆ ಸಾಮತಿಯಲ್ಲಿ ಕಂಡುಬರುತ್ತದೆ. ಅದಕ್ಕಾಗಿಯೇ ನಮ್ಮ ಈವಾಗಿನ ಪೋಪ್ ಜಗದ್ಗುರುಗಳಾದಂಥ ಫ್ರಾನ್ಸಿಸರು ಈ ಡಿಸೆಂಬರ್ 8ನೇ ತಾರೀಕು 2016ನೇ ಇಸ್ವಿಯಿಂದ ಮಾತೆ ಮರಿಯಮ್ಮನವರ ಅಮಲೋದ್ಭವಿ ಹಬ್ಬದ ದಿನದಿಂದ ಬರುವ ವರ್ಷ 2017ನೆಯ ನವೆಂಬರ್ 20ನೆಯ ತಾರೀಕು ಕ್ರಿಸ್ತ ರಾಜರ ಮಹೋತ್ಸವದ ತನಕ ಇದನ್ನು ಇಯರ್ ಆಫ್ ಮರ್ಸಿ, ಕರುಣೆಯ ವರ್ಷ ಎಂಬುದಾಗಿ ಮಿಸೆರಿಕೋರ್ದಿಯೆ ಉಲ್ತುಸ್ ಎನ್ನುವಂತಹ ಪರಿಪತ್ರದ ಮೂಲಕ ಆಚರಿಸಲು ನಮಗೆ ಕರೆ ನೀಡಿದ್ದಾರೆ. ಈ ಮೂಲಕ ದೇವರು ಎಂತಹ ಕರುಣಾ ಸಾಗರ, ಮಮತಾಮಯಿ, ಪ್ರೀತಿಯ ಆಗರ ಎಂಬುದನ್ನು ಧ್ಯಾನಿಸಲು, ಆ ಧ್ಯಾನದ ಮೂಲಕ ಆ ದೇವರ ಕರುಣೆಯನ್ನು ನಾವು ಜೀವಿಸಲು, ಆ ಜೀವನದ ಮೂಲಕ ಎಲ್ಲೆಡೆಯೂ ದೇವರ ಕರುಣೆಯನ್ನು ಪಸರಿಸಲು ದೇವರು ನಮಗೆ ಕರೆ ನೀಡಿದ್ದಾರೆ. ಯಾವ ಹಿನ್ನೆಲೆಯಿಂದ ಪೋಪ್ ಜಗದ್ಗುರುಗಳು ಈ ವರ್ಷವನ್ನು ಕರುಣೆಯ ವರ್ಷ ಎಂಬುದಾಗಿ ಕರೆದಿದ್ದಾರೆ? ಪ್ರಿಯರೇ, ಸುಮಾರು 50 ವರ್ಷಗಳ ಹಿಂದಿನ ದಿನಗಳನ್ನು ನಾವು ನೆನಪಿಸ್ಕೊಳ್ಬೇಕು. 1964, 65, 66ನೇ ಇಸ್ವಿ. ಅಂಥ ಸಂದರ್ಭದಲ್ಲಿ ಅಂದಿನ ಪೋಪ್ ಜಗದ್ಗುರುಗಳು ಒಂದು ವಿಶೇಷ ಕರೆಯನ್ನು ಕೊಟ್ಟರು. ಕಾರಣ, ಇಡೀ ಒಂದು ಜಗತ್ತಿನಲ್ಲಿ ಒಂದು ರೀತಿಯ ಜಡತ್ವ ತುಂಬಿತ್ತು. ದೇವರು ನಮ್ಮಿಂದ ದೂರ ಎಲ್ಲೋ ಇರುವಾತ ಎಂಬುದಂತಹ ಭಾವ. ದೇವರು ಅಲ್ಲಿದ್ದಾನೆ ದೊಡ್ಡವನು, ನಾವು ಇಲ್ಲಿದ್ದೇವೆ ಕೆಳಗಿದ್ದೇವೆ, ನಾವು ಚಿಕ್ಕವರು, ನಮ್ಮ ಹಾಗೂ ದೇವರ ನಡುವೆ ನೇರ ಸಂಪರ್ಕ ಅಸಾಧ್ಯ. ದೇವರು ಸಂಪೂರ್ಣವಾಗಿ ತಿಳಿದುಕೊಂಡಾತ, ನಾವು ಕುಬ್ಜರು. ದೇವರ ಹಾಗೂ ನಮ್ಮ ನಡುವೆ ಪ್ರೀತಿಯ ಬಾಂಧವ್ಯ ಅಷ್ಟು ಸುಲಭವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಾವು ತಪ್ಪು ಮಾಡಿದಂತಹ ಶಿಕ್ಷಿಸುವಂತಹ ದೇವರು. ಅದಕ್ಕೋಸ್ಕರ ನಾವು ಹೆದರಿಕೊಂಡು ನಡೆದುಕೊಂಡು ಹೋಗಬೇಕು ಎನ್ನುವಂತಹ ಒಂದು ಮನೋಭಾವ ಇದ್ದಂತಹ ಸಂದರ್ಭ ಮಾತ್ರವಲ್ಲ, ಅಂತಹ ಸಂದರ್ಭದಲ್ಲಿ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿಯೂ ಕೂಡ
ನಮಗೆ ನಮ್ಮದೇ ಆದಂತಹ ಭಾಷೆಯಲ್ಲಿ ಪೂಜೆಯನ್ನು ಅರ್ಪಿಸಲಿಕ್ಕೆ ಅವಕಾಶ ಇರಲಿಲ್ಲ. ಲತೀನ್ ಭಾಷೆಯಲ್ಲಿ ಪೂಜೆಯನ್ನು ನಾವು ಕೇಳಬೇಕಿತ್ತು. ನಮ್ಮದೇ ಭಾಷೆಯಲ್ಲಿ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ದೇವರ ಕರುಣೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಒಂದು ಬೈಬಲ್ ವಾಚನ ಹಾಗೂ ದೇವರ ವಾಕ್ಯ ನಮ್ಮ ಭಾಷೆಯಲ್ಲಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಜಡತ್ವ ದೂರ ಆಗಬೇಕು. ದೇವರು ಕರುಣಾಮಯಿ, ದೇವರು ಪ್ರೀತಿ ಸ್ವರೂಪಿ, ದೇವರು ಮಮತಾಮಯಿ, ಈ ದೇವರ ಕರುಣೆ ಎಂಥದ್ದೆಂದು ಜನಸಾಮಾನ್ಯರಿಗೆ ಅರ್ಥ ಆಗಬೇಕನ್ನುವಂಥ ಒಂದು ಉದ್ದೇಶದಿಂದ ಅಂದಿನ ಪೋಪ್ ಜಗದ್ಗುರುಗಳು ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನವನ್ನು ಕರೆದರು. ಜಗತ್ತಿನಾದ್ಯಂತ ಧರ್ಮಾಧ್ಯಕ್ಷರು, ಕಾರ್ಡಿನಲ್ಗಳು ಆ ಒಂದು ಸಭೆಗೆ ಹೋದರು. 2 ವರ್ಷಗಳ ಕಾಲ ವಿಶೇಷವಾದಂತಹ ಸಂವಾದ ಅಲ್ಲಿ ನಡೆಯಿತು, ಚರ್ಚೆಗಳು ನಡೆಯಿತು. ಸಂವಾದ ಚರ್ಚೆಗಳ ನಂತರ ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನದಿಂದ ಹೊಸದಾದಂತಹ ಕೆಲವೊಂದು ಶಾಸನಗಳು ನಮಗೆ ಬಂದವು. ದೇವಾಲಯದಲ್ಲಿ ಆ ದ್ವಾರಗಳು ತೆರೆಯಲ್ಪಟ್ಟವು, ಧರ್ಮಸಭೆಯ ದ್ವಾರಗಳು ತೆರೆಯಲ್ಪಟ್ಟವು. ವಿವಿಧ ಭಾಷೆ, ವಿವಿಧ ಜನರು ತಮ್ಮ ತಮ್ಮ ಭಾಷೆಯಲ್ಲಿಯೇ, ತಮ್ಮ ಅರ್ಥ ಆಗುವಂಥ ಭಾಷೆಯಲ್ಲಿಯೇ ಪೂಜೆಗಳನ್ನು ಪಡೆಯಲು ಅವರಿಗೆ ಸಾಧ್ಯ ಆಯಿತು. ದೇವರ ವಾಕ್ಯ ತಮ್ಮದೇ ಭಾಷೆಯಲ್ಲಿ ಓದುವಂತಹ ಒಂದು ವಿಶೇಷವಾದಂಥ ವರ ಅವರಿಗೆ ಸಿಕ್ಕಿತು. ಆ ಕಾರಣದಿಂದ ದೇವರ ಪ್ರೀತಿಯನ್ನು ಅರಿಯಲು ಅವರಿಗೆ ಸಾಧ್ಯ ಆಯಿತು. ದೇವರು ಎಂಥ ಮಮತಾಮಯಿ, ಕರುಣಾಮಯಿ ಎನ್ನುವಂತಹ ಆ ಸತ್ಯವನ್ನು ತಿಳಿಯುವಂತಹ ಆ ಒಂದು ವಿಶೇಷವಾದಂಥ ವರದಾನ ನಮಗೆ ಸಿಕ್ಕಿತು. ಈ ಮೂಲಕ ಇಡೀ ಜಗತ್ತಿನಲ್ಲಿ ಈ ಧರ್ಮಸಭೆಯ ಈ ಒಂದು ವಿಶೇಷವಾದಂಥ ವ್ಯಾಟಿಕನ್ ಮಹಾ ಸಮ್ಮೇಳನದಿಂದ ಹೊಸ ಗಾಳಿ ಬರಲು ಆರಂಭಿಸಿತು. ಅದಾಗಿ 50 ವರ್ಷಗಳು ಈ ವರ್ಷ ತುಂಬುತ್ತವೆ. ಇದು ಜೂಬಿಲಿ ವರ್ಷ. ಈ ಹೊಸತನದ ಗಾಳಿ, ದೇವರ ಕರುಣೆಯನ್ನು ಅನುಭವಿಸಿದಂತಹ ಈ ಒಂದು ವಿಶೇಷವಾದಂಥ ಘಟನೆಯ ಜೂಬಿಲಿಯನ್ನು ಆಚರಿಸುವಾಗ ಮತ್ತೊಮ್ಮೆ ನಮ್ಮ ಈಗಿನ ಪೋಪ್ ಜಗದ್ಗುರುಗಳು ಈ ಒಂದು ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನದಲ್ಲಿ ಆ ಒಂದು ಆಚರಣೆಗೆ ಕರೆ ಕೊಟ್ಟಂತಹ ಆ ಒಂದು ಪೋಪ್ ಜಗದ್ಗುರುಗಳು ಮತ್ತೊಮ್ಮೆ ನಮಗೆ ಕರುಣೆಯ ವರ್ಷವನ್ನು, ಇಯರ್ ಆಫ್ ಮರ್ಸಿಯನ್ನು ಆಚರಿಸಲು ಕರೆ ನೀಡುತ್ತಾರೆ. ಕಾರಣ ಏನು? ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನ ನಂತರ ಹೊಸ ಗಾಳಿ ಬಂದರೂ ಕೂಡ, ದೇವರ ಪ್ರೀತಿ ಮಮತೆಯನ್ನು ನಾವು ಅನುಭವಿಸಿದರೂ ಕೂಡ, ವರ್ಷಗಳು ಉರುಳಿದಂತೆ ಮತ್ತೆ ನಮ್ಮ ಧರ್ಮಸಭೆಯಲ್ಲಿ ಹಾಗೂ ಜಗತ್ತಿನಲ್ಲಿ ಜಡತ್ವ ಬರಲಾರಂಭಿಸಿತು. ಜನಾಂಗಗಳ ನಡುವೆ ಕಲಹ, ರಾಷ್ಟ್ರಗಳ ಮೇಲೆ ದ್ವೇಷ ಹಾಗೂ ಯುದ್ಧ, ಕುಟುಂಬಗಳು ಅಲ್ಲಿ ಒಡೆದು ವಿಚ್ಛೇದನೆ ಆಗುವಂತಹ ಒಂದು ಸಂದರ್ಭಗಳು, ಅಣ್ಣ ತಮ್ಮಂದಿರೊಡನೆ, ಕುಲಗಳೊಡನೆ, ಜಾತಿಗಳೊಡನೆ ವೈಷಮ್ಯ, ಅಲ್ಲಿ ಒಂದು ರೀತಿಯ ಭಿನ್ನ ಭೇದ ಭಾವಗಳು, ಒಂದು ರೀತಿ ದೇವರ ಪ್ರೀತಿ ಮಮತೆ ಕ್ಷಮೆಯಿಂದ ದೂರ ಹೋಗುವಂತಹ ಒಂದು ಸನ್ನಿವೇಶ. ಜನರು ವಿಶ್ವಾಸವನ್ನು ಕಳೆದುಕೊಂಡು ಇಹಲೋಕದ ವಿಚಾರಗಳಲ್ಲಿಯೇ ಮುಳುಗುತ್ತಿದ್ದಂತಹ ಈ ಸಂದರ್ಭದಲ್ಲಿ, ವಿಶ್ವಾಸದಿಂದ ದೂರ ಹೋಗುವಂಥ ಈ ಸಂದರ್ಭದಲ್ಲಿ ಮತ್ತೆ ಜನರು ದೇವರ ಪ್ರೀತಿಯನ್ನು ಅರಿಯಬೇಕು ಅನ್ನುವ ಕಾರಣಕ್ಕೋಸ್ಕರ, ದೇವರ ಕರುಣೆಯ ಅಗಾಧತೆಯನ್ನು ಅರಿತು ಮತ್ತೆ ದೇವರೊಡೆಗೆ ಜನರು ಆಕರ್ಷಿತರಾಗಬೇಕೆನ್ನುವಂಥ ಕಾರಣದಿಂದ ಈ ವರ್ಷವನ್ನು ಪೋಪ್ ಜಗದ್ಗುರುಗಳು ಕರುಣೆಯ ವರ್ಷವನ್ನಾಗಿ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ದೇವರ ಕರುಣೆಯನ್ನು ನಾವು ಅನುಭವಿಸಬೇಕು. ಆ ಅನುಭವದ ಮೂಲಕ ಆ ಕರುಣೆಯನ್ನು ನಾವು ಜೀವಿಸಬೇಕು. ಆ ಜೀವಿಸುವುದರ ಮೂಲಕ ನಾವೆಲ್ಲರೂ ಕೂಡ ದೇವರ ಪ್ರೀತಿಯ ಮಕ್ಕಳು ಆಗಿ ವಿಶ್ವಾಸದಿಂದ ಬಾಳಬೇಕು ಎಂಬುದೇ ಈ ಒಂದು ವರ್ಷದ ಉದ್ದೇಶ. ಪ್ರಿಯರೇ, ದೇವರ ಕರುಣೆ ಎಂತಹದ್ದು, ದೇವರ ಕರುಣೆ ಎಂತಹದ್ದೆಂದು ಅರ್ಥ ಮಾಡಿಕೊಳ್ಳಬೇಕು. ನಾವು ಈ ಕರುಣೆಯ ವರ್ಷವನ್ನು ನಾವು ಆಚರಿಸಬೇಕಾದರೆ ಈ ಕರುಣೆಯ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡರೆ ನಾವು ನಿಜವಾಗಿಯೂ ಕೂಡ ದೇವರ ಆ ಒಂದು ಕರುಣೆಯ ವರ್ಷವನ್ನು ಆಚರಿಸಲು ಸೂಕ್ತ ಸಿದ್ಧತೆಯನ್ನು ಮಾಡುತ್ತೇವೆ. ಕನ್ನಡದಲ್ಲಿ ನಾವು ಇದನ್ನು ದಯೆಯ ವರ್ಷವೆಂಬುದಾಗಿ ನಾವು ಆಚರಿಸುತ್ತೇವೆ. ನನಗೆ ವೈಯಕ್ತಿಕವಾಗಿ ಅನಿಸುವುದರ ಪ್ರಕಾರ ದಯೆ ಅನ್ನುವ ಪದಕ್ಕಿಂತಲೂ ಕರುಣೆ ಅನ್ನುವಂತಹ ಪದ ಸೂಕ್ತ ಎಂದು ನನಗನ್ನಿಸುತ್ತೆ. ದಯೆ ಬಹುಶಃ ಕೇವಲ ದಾನ ಧರ್ಮಕ್ಕೆ ನಾವು ಸೀಮಿತಗೊಳಿಸುತ್ತೇವೆ. ಕರುಣೆ ಎಂದರೆ ನಮ್ಮ ಅಂತಃಕರಣದಿಂದ ಹುಟ್ಟುವಂತಹ ಕರುಣೆ. ದಯೆ ಅನ್ನೋದು ಹಿಂದಿ ಪದ, ಕರುಣೆ ಅನ್ನುವಂತಹದ್ದು ಕನ್ನಡ ಪದ. ಈ ಕರುಣೆಗೆ ಇಂಗ್ಲಿಷ್ನಲ್ಲಿ ಸಮಾನಾಂತರ ಪದ ಮರ್ಸಿ. ಈ ಮರ್ಸಿ ಅನ್ನುವಂತಹ ಈ ಒಂದು ಪದ ನಾವು ಬೈಬಲ್ನಲ್ಲಿ ಹುಡುಕ್ತಾ ಹೋದರೆ, ನಾವು ಮತ್ತೆ ಮೂಲ ಬೈಬಲ್ ಪ್ರತಿಗೆ ಹೋದರೆ, ಮೂಲ ಪ್ರತಿ ಬರೆದಿರುವಂಥದ್ದು ಹಿಬ್ರೂ ಭಾಷೆಯಲ್ಲಿ. ಈ ಹಿಬ್ರೂ ಭಾಷೆಯಲ್ಲಿ ಬೈಬಲ್ನಲ್ಲಿ ಈ ಮರ್ಸಿ
ಕರುಣೆ ಅಥವಾ ದಯೆ ಅನ್ನೋದಕ್ಕೆ 3 ಸಮಾನಾಂತರ ಪದಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ಈ ಪದಗಳ ಅರ್ಥವನ್ನು ಅರಿತುಕೊಂಡಾಗ ನಮಗೆ ನಿಜವಾಗಿ ಕೂಡ ನಮ್ಮ ದೇವರು ಎಂತಹ ಕರುಣಾಕರ ಎಂಬುದು ನಮಗೆ ಅರಿವಾಗುತ್ತದೆ. ಮೊದಲನೆಯ ಪದ ಹೆಸೆದ್. ಹೆಸೆದ್ ಹೆಸೆದ್ ಅಂದರೆ ತಂದೆ ಹಾಗೂ ಮಗನ ನಡುವೆ ಇರುವಂತಹ ಪ್ರೀತಿ, ಆ ಪ್ರೀತಿಯ ಕಾರಣ ಹುಟ್ಟುವಂತಹ ಕರುಣೆ ಹಾಗೂ ಆ ಕರುಣೆಯ ಕಾರಣ ಹುಟ್ಟುವಂತಹ ಕ್ರಿಯೆ. ಹೆಸೆದ್ ಅಂದರೆ ಪತಿ ಹಾಗೂ ಪತ್ನಿಯ ನಡುವೆ ಇರುವಂತಹ ಪ್ರೀತಿ, ಆ ಪ್ರೀತಿಯ ಕಾರಣ ಅವರ ನಡುವೆ ಹುಟ್ಟುವಂತಹ ಕರುಣೆ, ಆ ಕರುಣೆಯ ಕಾರಣ ಹುಟ್ಟುವಂತಹ ಕ್ರಿಯೆ. ಅಂದರೆ ಕೇವಲ ತೋರ್ಪಡಿಕೆಯ ಪ್ರೀತಿಯಲ್ಲ, ತೋರ್ಪಡಿಕೆಯ ಕರುಣೆಯಲ್ಲ, ನಿನ್ನಲ್ಲಿರುವಂತಹ ಪ್ರೀತಿ ಹಾಗೂ ಕರುಣೆಯ ಕಾರಣ ಆ ಪ್ರೀತಿ ಹಾಗೂ ಕರುಣೆಯನ್ನು ನೀನು ಕ್ರಿಯೆಯ ಮೂಲಕ ಮಾಡಿ ತೋರಿಸುವಂಥದ್ದು. ಇದು ಹೆಸೆದ್. ಇವತ್ತು ಓದಿದಂತಹ ದುಂದುಗಾರ ಮಗನ ಸಾಮತಿ, ಆ ತಂದೆ ಮಮತಾಮಯಿಯಾಗಿದ್ದ, ಕರುಣಾಮೂರ್ತಿಯಾಗಿದ್ದ. ಆ ತಂದೆಯ ಮಮತೆ ಹಾಗೂ ಕರುಣೆ ನಿಜವಾಗಿಯೂ ಕೂಡ ಆತನ ಕ್ರಿಯೆಯಲ್ಲಿ ನಾವು ನೋಡುತ್ತೇವೆ. ಯಹೂದ್ಯ ಸಂಪ್ರದಾಯದ ಪ್ರಕಾರ 2000 ವರ್ಷಗಳ ಹಿಂದೆ ಒಬ್ಬ ಮಗ ತನ್ನ ತಂದೆಯ ಆಸ್ತಿಯ ಪಾಲನ್ನು ಕೇಳುತ್ತಾರಂದರೆ ಅದೆಷ್ಟು ಘೋರವಾದಂಥ ಅಪರಾಧ ನಿಮಗೆ ಗೊತ್ತೇ? ಯಾಕೆಂದರೆ ಆ ಕಾಲದಲ್ಲಿ ಒಬ್ಬ ಯಹೂದ್ಯ ಮಗ ತಂದೆಯ ಪಾಲನ್ನು ಆತನು ಜೀವಂತ ಇರುವಾಗ ಕೇಳಲಿಕ್ಕೆ ಸಾಧ್ಯವಿರಲಿಲ್ಲ. ತಂದೆ ಆದವನ ಆಸ್ತಿ ಆತನು ಸತ್ತ ಮೇಲಷ್ಟೇ ಮಕ್ಕಳಿಗೆ ಪಾಲಾಗಿ ಸಿಗುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಈ ಮಗ ಹೋಗಿ ತಂದೆ ಜೀವಂತ ಇರುವಾಗ, ಇನ್ನೂ ಕೂಡ ಗಟ್ಟಿಮುಟ್ಟಾಗಿ ಇರುವಾಗ, ಅಪ್ಪ ನನ್ನ ಪಾಲಿನ ಆಸ್ತಿಯನ್ನು ಕೊಡು ಎಂದಾಗ ಆ ಅಪ್ಪನಿಗೆ ಹೇಗಾಗಬೇಡ? ಆ ಸಂದರ್ಭದಲ್ಲಿ ಅಪ್ಪನಿಗೆ ಎಷ್ಟು ನೋವಾಗಿರಬೇಡ? ನನ್ನ ಮಗನು ಬಂದು ನಾನು ಸತ್ತಿದ್ದೇನೆ ಎಂಬುದನ್ನು ತೋರ್ಪಡಿಸಿದಂತಾಗುತ್ತಲ್ಲವೇ? ಆದರೂ ಕೂಡ ಆ ಮಗ ಆಸ್ತಿಯನ್ನು ತೆಗೆದುಕೊಂಡ, ಹೋದ, ಹಾಳು ಮಾಡಿದ, ಮತ್ತೆ ವಾಪಸ್ ಬಂದ. ಆದರೆ ಈ ಮಮತಾಮಯಿ ಕರುಣಾಮೂರ್ತಿ ತಂದೆ ಇನ್ನೂ ಕೂಡ ಎದುರು ನೋಡ್ತಾ ಇದ್ದ. ಯಾವಾಗ ನನ್ನ ಮಗ ಮರಳಿ ಬರುತ್ತಾನೆಂದುಕೊಂಡು ಎಲ್ಲವನ್ನ ಹಾಳು ಮಾಡಿದ, ವೇಶ್ಯರಿಗೆ ಸುರಿದ, ಆತನು ಗೆಳೆಯರೊಡನೆ ಪಾರ್ಟಿ ಮಾಡಿ ಹಾಳು ಮಾಡಿದ, ಎಲ್ಲವನ್ನ ಹಾಳು ಮಾಡಿ ಬಂದಂಥ ಆ ಮಗ ಮತ್ತೆ ಮರಳಿ ಬಂದಾಗ ಅಪ್ಪ ಮುಂದೆ ಓಡಿ ಹೋಗಿ ಆತನನ್ನು ಅಪ್ಪಿ ಮುದ್ದಾಡುತ್ತಾರೆ. ಮಾತ್ರವಲ್ಲ, ಕೊಬ್ಬಿದ ಕರುವನ್ನು ಕೊಂದು ಹಬ್ಬ ಮಾಡುತ್ತಾರೆ, ಸಡಗರ ಪಡುತ್ತಾರೆ, ಸಂಭ್ರಮ ಪಡುತ್ತಾರೆ. ಇದಲ್ಲವೇ ದೇವರ ಪ್ರೀತಿ? ಇದಲ್ಲವೇ ದೇವರ ಕರುಣೆ? ಇಂತಹ ಮಮತಾಮಯಿ ಕರುಣಾಮಯಿ ಕರ್ತರ ಮಕ್ಕಳು ನಾವಾಗಿದ್ದೇವೆ. ಹೆಸೆದ್, ಮರ್ಸಿ, ಕರುಣೆ, ದಯೆ ಅಂದರೆ ಇದು. ಎರಡನೆಯದು ರಹಮೀಮ್. ರಹಮೀಮ್ ಎಂದರೆ ತಾಯಿ ಹಾಗೂ ಮಗುವಿನ ನಡುವೆ ಇರುವಂತಹ ಪ್ರೀತಿ. ತಾಯಿ ಹಾಗೂ ಮಗುವಿನ ನಡುವಿರುವಂತಹ ಪ್ರೀತಿ ಹಾಗೂ ಆ ಪ್ರೀತಿಯ ಕಾರಣ ತಾಯಿಯಲ್ಲಿ ಹುಟ್ಟುವಂತಹ ಕರುಣೆಯ ಬಗ್ಗೆ ಭಕ್ತ ಬಂಧುಗಳೇ ನಾನು ನಿಮಗೆ ವಿವರಿಸಬೇಕೆಂದಿಲ್ಲ. ಯಾಕೆಂದರೆ ನಿಮಗೆಲ್ಲರಿಗೂ ಕೂಡ ತಾಯಿಯ ಮಮತೆಯ ಹಾಗೂ ಕರುಣೆಯ ಅನುಭವ ಆಗಿದೆ. ಬೈಬಲ್ ಶ್ರೀಗ್ರಂಥ ಹೇಳುತ್ತೆ, ಇಂತಹ ತಾಯಿಯಾದರೂ ತನ್ನ ಮಕ್ಕಳನ್ನು ಮರೆತಾಳು, ಇಂತಹ ತಾಯಿಯಾದಳು ತನ್ನ ಸ್ವಂತ ಮಕ್ಕಳನ್ನು ಮರೆತಾಳು, ಆದರೆ ನಾನು ನಿಮ್ಮನ್ನು ಮರೆಯೋದಿಲ್ಲ. ಇಸ್ರಾಯೇಲ್ ಜನರ ವಿಶೇಷವಾದಂಥ ವರಗಳನ್ನು ಪಡೆದಂಥ ಜನಾಂಗವನ್ನು ನಾವು ನೋಡಿದರೆ, ಈಜಿಪ್ಟ್ ದೇಶದಲ್ಲಿ ದಾಸ್ಯದಲ್ಲಿತ್ತು ಆ ಜನಾಂಗ. ಹಲವಾರು ವರ್ಷಗಳ ಕಾಲ ದಾಸ್ಯದಲ್ಲಿದ್ದರೂ ಕೂಡ ಆ ಜನಾಂಗ ನಮ್ಮ ಸರ್ವೇಶ್ವರ ದೇವರು ಹಲವು ವಿಶೇಷವಾದಂಥ ಅದ್ಭುತಗಳನ್ನು ಮಾಡಿ ಆ ಜನಾಂಗವನ್ನು ಮೋಶೆ ಪ್ರವಾದಿಯ ಮುಖಾಂತರ ಬಿಡುಗಡೆಗೊಳಿಸಿದ ನಂತರ 40 ವರ್ಷಗಳ ಕಾಲ ಅವರ ಒಂದು ಪ್ರಯಾಣ ವಾಗ್ದಾತ್ತ ನಾಡಾದ ಕಾನಾನ್ ದೇಶಕ್ಕೆ ಹೋಗುವಾಗ ಮತ್ತೆ ಈ ಇಸ್ರಾಯೇಲ್ ಜನಾಂಗ ದೇವರನ್ನು ದೂರ ಮಾಡುತ್ತಾರೆ, ದೇವರ ವಿರುದ್ಧ ಗೊಣಗುತ್ತಾರೆ, ದೇವರ ವಿರುದ್ಧ ಪಾಪ ಮಾಡುತ್ತಾರೆ. ಆದರೆ ಮತ್ತೆ ಇಸ್ರಾಯೇಲ್ ಜನರನ್ನು ದೇವರು ಪ್ರೀತಿಸುತ್ತಾರೆ. ಅವರಿಗೆ ತಿನ್ನಲು ಮನ್ನಾ ಕೊಡ್ತಾರೆ, ಕುಡಿಯಲು ನೀರು ಕೊಡ್ತಾರೆ, ಅವರಿಗೆ ಎಲ್ಲ ರೀತಿಯ ಕಷ್ಟಗಳಿಂದ ಕಾಪಾಡುತ್ತಾರೆ. ಆ ಸರೋವರದಿಂದ ಅವರು ಮುಕ್ತವಾಗಿ ಸ್ವತಂತ್ರವಾಗಿ ಅವರು ಈ ಬದಿಯಿಂದ ಆ ಬದಿಗೆ ಹೋಗಲಿಕ್ಕೆ ಅನುವು ಮಾಡುತ್ತಾರೆ. ಇಂತಹ ಸರ್ವೇಶ್ವರ ದೇವರನ್ನೇ ಅವರು
ಬಿಟ್ಟು ಬಿಡುತ್ತಾರೆ, ಅವರಿಂದ ದೂರ ಹೋಗುತ್ತಾರೆ, ಅನ್ಯ ದೇವರನ್ನು ಅವರು ಪೂಜಿಸುತ್ತಾರೆ, ಒಂದು ವಿಗ್ರಹವನ್ನು ಮಾಡಿ ಆ ವಿಗ್ರಹವನ್ನು ಪೂಜಿಸುತ್ತಾರೆ. ಇಂತಹ ಜನರನ್ನು ಕೂಡ ದೇವರು ಕೈ ಬಿಡುವುದಿಲ್ಲ. ನೀವು ನನ್ನನ್ನು ಮರೆತರೂ ನಾನು ನಿಮ್ಮನ್ನು ಮರೆಯೋದಿಲ್ಲ ಎಂಬುದಾಗಿ ದೇವರನ್ನು ಪ್ರೀತಿಸುತ್ತಾರೆ. ಇದು ರಹಮೀಮ್. ಈ ಪ್ರೀತಿ ದೇವರದ್ದು ಎಲ್ಲಿಂದ ಬರುತ್ತೆ? ನಮ್ಮ ಮೇಲಿರುವಂಥ ಅಗಾಧವಾದಂಥ ಕರುಣೆಯ ಕಾರಣ, ಪ್ರೀತಿಯ ಕಾರಣ. ಮೂರನೆಯದು ಹನಾನ್. ಹನಾನ್ ಎಂದರೆ ಒಬ್ಬ ದೀನ ದಲಿತ ಬಹಳ ಕಷ್ಟದಲ್ಲಿರುವಂಥ ವ್ಯಕ್ತಿಯನ್ನು ಕಂಡಾಗ ನಮ್ಮ ಕರುಳು ಚುರುಕ್ಕನ್ನುತ್ತೆ, ನಮ್ಮ ಅಂತಃಕರಣ ಮಿಡಿಯುತ್ತೆ. ಆ ಕರುಳು ಚುರುಕೆಂದು ಅಂತಃಕರಣ ಮಿಡಿದು ಆ ಸಂದರ್ಭದಲ್ಲಿ ಆ ಕಾರಣದಿಂದ ನಾವು ಮಾಡುವಂತಹ ದಾನ ಧರ್ಮ ಸಹಾಯ ಇದೆಯಲ್ಲ, ಇದು ಹನಾನ್. ನಮ್ಮ ದೇವರ ಕರುಣೆ ಯಾವಾಗಲೂ ಕೂಡ ನಮ್ಮನ್ನು ಕಂಡು ಮಿಡಿಯುತ್ತಿರುತ್ತದೆ. ಆ ಕಾರಣಕ್ಕೋಸ್ಕರ ದೇವರು ನಮ್ಮನ್ನು ಸದಾಕಾಲಕ್ಕೂ ಹರಸುತ್ತಾರೆ, ಆಶೀರ್ವದಿಸುತ್ತಾರೆ, ನಮಗೆ ಬೇಕಾದಂಥ ವರಗಳನ್ನು ಕರುಣಿಸುತ್ತಾರೆ. ಪ್ರಿಯರೇ, ಇಂತಹ ಹೆಸೆದ್, ರಹಮೀಮ್, ಹನಾನ್ ಅರ್ಥ ಕೊಡುವಂತಹ ಕರುಣೆ, ಆ ಕರುಣೆಯನ್ನು ಅನುಭವಿಸಲು ಪೋಪ್ ಜಗದ್ಗುರುಗಳು ನಮಗೆ ಕರೆ ನೀಡಿದ್ದಾರೆ. ಆ ಕರುಣೆಯನ್ನು ಅನುಭವಿಸಿ ಆ ಕರುಣೆಯನ್ನು ಜೀವಿಸಲು ಈ ಮೂಲಕ ನಮ್ಮ ಸುತ್ತಮುತ್ತಲಿರುವಂಥ ಜನರಿಗೆ ನಾವು ಕರುಣಾಮಯಿಗಳಾಗಿ ದೇವರ ಪ್ರೀತಿಯನ್ನು ಸಾರಲು ಪೋಪ್ ಜಗದ್ಗುರುಗಳು ನಮಗೆ ಕರೆ ನೀಡಿದ್ದಾರೆ. ಹಾಗಾದರೆ ನಾವು ಏನು ಮಾಡಬೇಕು? ಪ್ರಿಯರೇ, ದೇವರ ಕರುಣೆಯಲ್ಲಿ ಹಠಮಾರಿತನ ಇಲ್ಲ. ದೇವರ ಕರುಣೆಯಲ್ಲಿ ಹಠಮಾರಿತನ ಇಲ್ಲ. ನನ್ನದೇ ಆಗಬೇಕು ಅಂತ ಇಲ್ಲ. ಹೇಗೆ ದುಂದುಗಾರ ಮಗನ ಸಾಮತಿಯಲ್ಲಿ ಆ ತಂದೆ ನನ್ನದೇ ಆಗಬೇಕಂತ ಅನಿಸದೆ ಆತನು ಮುಂದೆ ಹೋಗಿ ಮಗನನ್ನು ಅಪ್ಪಿ ಮುದ್ದಾಡಿದನೋ, ಅದೇ ರೀತಿ ನಾನು ನನ್ನದು ಎನ್ನುವಂತಹ ಸ್ವಾಭಿಮಾನ, ನಾನು ನನ್ನದು ಎನ್ನುವಂತಹ ಅಹಂಭಾವವನ್ನು ಬಿಟ್ಟು ಕರುಣೆಯನ್ನು ತೋರಿಸುವಾಗ ನಾವು ದೀನತೆಯನ್ನು ಪಾಲಿಸಬೇಕು, ದೀನರಾಗಬೇಕು, ವಿಧೇಯರಾಗಬೇಕು. ಈ ಮೂಲಕ ಸರ್ವ ಜನರನ್ನು ನಾವು ಒಂದುಗೂಡಿಸಿ ನಮ್ಮ ಹತ್ರ ತೆಗೆದುಕೊಳ್ಳಬೇಕು. ಮೊದಲನೆಯದು. ಎರಡನೇದು, ದೇವರ ಪ್ರೀತಿ ಇರುವ ಕಡೆ, ದೇವರ ಕರುಣೆ ಇರುವ ಕಡೆ ಅಲ್ಲಿ ಹೃದಯ ಕಾಠಿನ್ಯತೆ ಇಲ್ಲ. ಅಲ್ಲಿ ಹೃದಯ ಕಾಠಿನ್ಯತೆ ಇಲ್ಲ. ಅಲ್ಲಿ ಏನಿರುತ್ತೆ? ಅಲ್ಲಿ ಕೇವಲ ಮಮತೆ ತುಂಬಿರುತ್ತೆ, ಮಮತೆ ತುಂಬಿರುತ್ತೆ. ಆ ಪತಿತೆ ಸ್ತ್ರೀ, ತಪ್ಪು ಮಾಡಿದಾಗ ಸಿಕ್ಕಾಕೊಂಡಂಥ ಸ್ತ್ರೀ, ಎಲ್ಲರೂ ಕೂಡ ಹಿಡಿದುಕೊಂಡು ಬಂದರು. ಸ್ವಾಮಿ, ಆಕೆ ತಪ್ಪು ಮಾಡಿದಾಗ ಸಿಕ್ಕಿಕೊಂಡಿದ್ದಾಳೆ, ನಮ್ಮ ಮೋಶೆಯ ನಿಯಮ ಹೇಳುತ್ತೆ ಆಕೆಯನ್ನು ಕಲ್ಲೇಟಿನಿಂದ ಸಾಯಿಸಬೇಕು ಎಂದುಕೊಂಡು. ಆದರೆ ಯೇಸು ಹೇಳಿದರು, ನಿಮ್ಮಲ್ಲಿ ತಪ್ಪಿಲ್ಲದವನು ಮೊದಲ ಕಲ್ಲನ್ನು ಎಸೆಯಲಿ. ಎಲ್ಲರೂ ಹೋದರು. ಆಗ ಯೇಸು ಹೇಳಿದರು, ನಾನೂ ಕೂಡ ನಿನಗೆ ಹೊಡೆಯುವುದಿಲ್ಲ, ಇನ್ನು ಮುಂದೆ ತಪ್ಪು ಮಾಡಬೇಡ, ಇನ್ನು ಮುಂದೆ ತಪ್ಪು ಮಾಡಬೇಡ. ಮಮತೆಯನ್ನು ತೋರಿಸುವಂಥದ್ದು. ಮೂರನೇದು, ಎಲ್ಲಿ ದೇವರ ಕರುಣೆ ಇರುತ್ತೆ ಅಲ್ಲಿ ಪ್ರತೀಕಾರ ಇರೋದಿಲ್ಲ. ಅಲ್ಲಿ ಪ್ರತೀಕಾರ ಇರೋದಿಲ್ಲ, ಅಲ್ಲಿ ಬರೀ ಕ್ಷಮೆ ಮಾತ್ರ ಇರುತ್ತದೆ. ಎಷ್ಟು ಬಾರಿ ಕ್ಷಮಿಸಬೇಕು ಸ್ವಾಮಿ ಎಂಬುದಾಗಿ ಯೇಸುವನ್ನು ಜನರು ಕೇಳಿದಾಗ ಆ ಯೇಸು ಹೇಳುತ್ತಾರೆ, 7 ಸಲವಲ್ಲ 770 ಬಾರಿ ನೀನು ಕ್ಷಮಿಸು, ಕ್ಷಮೆಗೆ ಎಲ್ಲೇ ಇಲ್ಲ. ಪ್ರಿಯರೇ, ಇಂತಹ ಕರುಣೆಯನ್ನು ಅನುಭವಿಸಲು ಕರೆ ಪಡೆದಂತಹ ನಾವು ಆ ಕರುಣಾಕರ ದೇವರ ಮಗನಾದ ಯೇಸು ಕ್ರಿಸ್ತರ ಕರುಣೆಯನ್ನು ಕೂಡ ನಾವು ಅನುಭವಿಸಿ ಆ ಮೂಲಕ ನಮ್ಮ ಸುತ್ತಮುತ್ತ ಆ ಕರುಣೆಯನ್ನು ನಾವು ಪಸರಿಸೋಣ. ಈ ಮೂಲಕ ಎಲ್ಲ ಜನರನ್ನು ಪ್ರೀತಿ ವಿಶ್ವಾಸದಿಂದ ದೇವರೆಡೆಗೆ ಸಾಗುವಂತಹ ವರವನ್ನು ನಮ್ಮ ಮೂಲಕ ಎಲ್ಲರಿಗೂ ಕೂಡ ನಾವು ನೀಡೋಣ. ಆಮೇನ್. ಪ್ರಾರ್ಥಿಸೋಣ. ಕರುಣಾಮಯಿ ತಂದೆಯೇ, ನಿಮ್ಮ ಹೃದಯದಿಂದ ಕರುಣೆ ಪ್ರೀತಿ ಉಕ್ಕಿ ಹರಿಯುತ್ತಿದೆ. ನೀವೆಂತಹ ಕರುಣಾಮಯಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದಂತಹ ಶಕ್ತಿಯನ್ನು ನಮಗೆ ಕರುಣಿಸು. ಈ ಮೂಲಕ ನಮ್ಮ ಹೃದಯ ಸದಾಕಾಲಕ್ಕೂ ಇತರರಿಗೆ ಕರುಣೆ, ಮಮತೆ, ಪ್ರೀತಿಯನ್ನು ತೋರಿಸುವಂತಹ ಹೃದಯಗಳನ್ನಾಗಿ ಮಾರ್ಪಡಿಸಲಿ. ಈ ಮೂಲಕ ನಾವೆಲ್ಲರೂ ಕೂಡ ನಿಮ್ಮ ಕರುಣೆಯ ಪ್ರೀತಿಯ ಮಕ್ಕಳಾಗುವಂತಹ ವರವನ್ನು ನಮಗೆ ಕರುಣಿಸಿರಿ. ಆಮೆನ್.